ಕಳೆದ ವಾರ ಸುರಿದ ಕುಂಭದ್ರೋಣ ಮಳೆಗೆ ಮಂಗಳೂರಿನ ಬಹುತೇಕ ಕಡೆಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿತ್ತು. ಅಂದು ಎಚ್ಚೆತ್ತುಕೊಂಡ ಮಂಗಳೂರು ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು ಬಳಿಕ ಮೌನಕ್ಕೆ ಶರಣಾಗಿದ್ದಾರೆ. ಮಂಗಳೂರಿನ ಐತಿಹಾಸಿಕ ಗುಜ್ಜರಕೆರೆ ಅರಕೆರೆ ಬೈಲು ಚರಂಡಿ ಅವ್ಯವಸ್ಥೆಯನ್ನ ಯಾರೂ ಕೇಳುವವರೇ ಇಲ್ಲವಾಗಿದ್ದಾರೆ. ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಇಲ್ಲಿನ ಜನತೆ ಮನೆ ಮುಳುಗುವ ಭೀತಿಯಲ್ಲೇ ಜೀವನ ನಡೆಸುವಂತಾಗಿದೆ. ಚರಂಡಿಯ ಮ್ಯಾನ್ ಹೋಲ್ ಮುಚ್ಚಳ ತೆರೆದು ಒಳಭಾಗದ ಗಲೀಜು ನೀರು ರಸ್ತೆಯಲ್ಲಿ ಹರಿದಾಡ್ತಾ ಇರುವ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಹಿಂದೆ ಜನಪ್ರತಿನಿಧಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆಗಳು ನಡೆದಿದ್ರೂ ಇದೀಗ ಇನ್ನೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ಲ. ಮಳೆ ಬಂದಾಕ್ಷಣ ಇಲ್ಲಿನ ರಸ್ತೆಗಳೇ ಚರಂಡಿಗಳಾಗ್ತಾ ಇವೆ. ಜೂನ್ 19ರಂದು ಕೂಡ ಧಾರಾಕಾರ ಮಳೆ ಸುರಿದ ಪರಿಣಾಮ ಐತಿಹಾಸಿಕ ಗುಜ್ಜರಕೆರೆ ಸಮೀಪದ ಅರಕೆರೆ ಬೈಲು ಪ್ರದೇಶದಲ್ಲಿ ಡ್ರೈನೇಜ್ನಿಂದ ಉಕ್ಕಿ ಹರಿದ ನೀರು ರಸ್ತೆಗಳಲ್ಲಿ ತುಂಬಿಕೊಂಡಿತ್ತು. ರಸ್ತೆಯಲ್ಲಿ ಕೊಳಕು ನೀರು ತುಂಬಿ ಮನೆಗಳ ಆವರಣಕ್ಕೂ ನುಗ್ಗಿತ್ತು. ಚರಂಡಿ ನೀರು ತುಂಬಿದ ರಸ್ತೆಯಲ್ಲಿ ಕೊಳಕು ವಾತಾವರಣ ನಿರ್ಮಾಣವಾಗಿತ್ತು. ಬೇಸಿಗೆ ಕಾಲದಲ್ಲಿ ಯಾವುದೇ ಕಾಮಗಾರಿಗಳನ್ನು ನಿರ್ವಹಿಸದೆ ಜಾನ ಕುರುಡುತನ ತೋರುವಂತಹ ಇವರು ಮಳೆಗಾಲದಲ್ಲಿ ನೆಪ ಮಾತ್ರಕ್ಕೆ ಕೆಲಸ ನಿರ್ವಹಿಸಿ ಕಣ್ಣೀರನ್ನು ಒರೆಸುವಂತಹ ತಂತ್ರವನ್ನ ಹಲವು ವರ್ಷಗಳಿಂದ ಪಾಲಿಸ್ತಾ ಇದ್ದಾರೆ. ಹಿಂದಿನ ಸ್ಥಳೀಯ ಜನಪ್ರತಿನಿಧಿಗಳು ಕಣ್ಣೀರನ್ನು ಒರೆಸುವ ತಂತ್ರವನ್ನ ಪಾಲಿಸಿ ತಮ್ಮ ಅಧಿಕಾರವನ್ನ ಪೂರೈಸಿ ಈ ಸಮಸ್ಯೆಯನ್ನ ಬಗೆಹರಿಸದೆ ಹಾಗೆಯೇ ಜೀವಂತವಾಗಿ ಉಳಿಸಿತ್ತು. ಪ್ರಸ್ತುತ ಹೊಸದಾಗಿ ಆಯ್ಕೆಯಾಗಿರುವ ಮಂಗಳೂರು ನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಇನ್ನಾದರೂ ಸ್ಪಂದಿಸಿ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ಎಂದು ಅರಕೆರೆ ಬೈಲು ನಿವಾಸಿಗಳು ಆಗ್ರಹವನ್ನ ಮಾಡಿದ್ದಾರೆ.